ಸ್ಕೂಟರ್ ಸ್ಕಿಡ್ ಆಗಿ ಸಂಭವಿಸಿದ ಅಪಘಾತದಲ್ಲಿ ಸ್ಕೂಟರ್ ಸವಾರನ ತಲೆಗೆ ತೀವ್ರತರ ಗಾಯಗೊಂಡು ಸಾವನ್ನಪ್ಪಿದ ಘಟನೆ ಪಡುಬಿದ್ರಿಯ ನಂದಿಕೂರು ಬಸ್ ನಿಲ್ದಾಣದ ಎದುರಿನ ರಸ್ತೆಯ ಉಬ್ಬಿನಲ್ಲಿ ನಡೆದಿದೆ. ಮುಲ್ಕಿ ಲಿಂಗಪ್ಪಯ್ಯ ಕಾಡು ನಿವಾಸಿ ಕಿರಣ್ ಕಟ್ಟಿಮನಿ ಮೃತ ಯುವಕನ ತಂದೆ ಮಲ್ಲಿಕಾರ್ಜುನ ಆರ್ಕೆ ಅವರು ನಂದಿಕೂರು ಕೈಗಾರಿಕಾ ಪ್ರಾಂಗಣದಲ್ಲಿ ನಡೆಸ್ತಾ ಇದ್ದ ಫ್ಯಾಕ್ಟರಿಗೆ ತಂದೆಗಾಗಿ ಮುಲ್ಕಿಯಿಂದ ಹೊರಟು ಪಡುಬಿದ್ರಿಯಾಗಿ ಊಟವನ್ನು ಒಯ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ ಕಿರಣ್ ಅವರು ರಜೆಯಲ್ಲಿ ಊರಿಗೆ ಬಂದಿದ್ರು. ನಂದಿಕೂರಿನ ರಸ್ತೆಯ ಒಬ್ಬಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ರಸ್ತೆಗೆ ಬಿದ್ದಿದ್ದಾರೆ. ತೀವ್ರ ಗಾಯಗೊಂಡಿದ್ದ ಕಿರಣ್ ಅವರನ್ನ ಸಾರ್ವಜನಿಕರ ನೆರವಿನೊಂದಿಗೆ ಪಡುಬಿದ್ರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತರುವಷ್ಟರಲ್ಲಿ ಆತ ಅಸುನೀಗಿದ್ದರು.